ಸಚ್ಚೇರಿಪೇಟೆ ರಿಕ್ಷಾ ಚಾಲಕರು ಹಾಗೂ ಮಾಲಕರ ಸಂಘ ಸಚ್ಚೇರಿ ಫ್ರೆಂಡ್ಸ್ ನೇತೃತ್ವದಲ್ಲಿ ಪದ್ಮಭೂಷಣ ರತನ್ ಟಾಟಾ ಅವರಿಗೆ ನುಡಿನಮನ ಕಾರ್ಯಕ್ರಮವು ಸಚ್ಚೇರಿಪೇಟೆ ನಿಲ್ದಾಣದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷ ಕೆಪಿ ಸುಚರಿತಾ ಶೆಟ್ಟಿ ಇವರು ಮಾತನಾಡಿ, ರತನ್ ಟಾಟಾ ಬಡ ಜನರ ಬಗ್ಗೆ ಹಾಗೂ ದೇಶದ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿದವರಾಗಿದ್ದು, ಮಾನವೀಯತೆ ಮೂರ್ತಿಯಾಗಿದ್ದ ಟಾಟಾರವರ ಅಗಲಿಕೆಯು ದೇಶಕ್ಕೆ ಅತಿ ದೊಡ್ಡ ನಷ್ಟ ಎಂದು ಹೇಳಿದ್ದಾರೆ. ನಮ್ಮ ಸೋಮನಾಥೇಶ್ವರ, ನಮ್ಮ ಗುರುಪೂರಿನ ದೇವಿ, ಪುಷ್ಪಾಲಿನ ದೇವ, ಮಹಾದೇವ ಎಲ್ಲರೂ ದೇವಗಳು ಒಳ್ಳೆಯದನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಈ ದೇಶವನ್ನು ಈ ಒಂದು ತಾಂತ್ರಿಕ ಯುಗದಲ್ಲಿ ಮುನ್ನಡೆಸಿ ಒಬ್ಬ ಆಧುನಿಕ ಕರ್ಣನಾಗಿ ಬಹುಶಃ ಇವತ್ತು ನಮ್ಮ ಎದುರಿಗೆ ಚಿರಸ್ಥಾಯಿ ನೆನಪಾಗಿರುವಂತಹ ಚೇತನಕ್ಕೆ ಪರಮಾತ್ಮನ ಪಾದದಲ್ಲಿ ಸದ್ಗತಿಯಾಗುವಂತ ಆರೈಸಿ ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಹಿರಿಯರ ಸಹಿತ ಎಲ್ಲರಿಗೂ ಗೌರವ ಸಲ್ಲಿಸ್ತೇನೆ. ಚಹಾ ಪಡೆದಪ್ಪ ನಮ್ಮ ದೇಹದ ಕಣಕುಳೆಲ್ಲ ಆಟಗಾರರಾಗಿ ಕೊಡುಗೆ ಉಂಟು ಅಂತ ನಾನು